ರಾಜ್ಯದಲ್ಲಿ ಪೌರ ಕಾರ್ಮಿಕರ ಮುಷ್ಕರ ಅಂತ್ಯಗೊಂಡಿದ್ದು ಇಂದು ಪೌರ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಇದರಂತೆ ಮಂಗಳೂರಿನಲ್ಲೂ ಇಂದು ಪೌರ ಕಾರ್ಮಿಕರು ಸ್ವಚ್ಛತಾ ಕೆಲಸವನ್ನು ಆರಂಭಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಜುಲೈ 1ರಿಂದ ಪೌರ ಕಾರ್ಮಿಕರು ರಾಜ್ಯವ್ಯಾಪಿ ಮುಷ್ಕರವನ್ನು ನಡೆಸ್ತಾ ಇದ್ರು. ಸೋಮವಾರ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತುಕತೆ ನಡೆಸಿದ ಪರಿಣಾಮವಾಗಿ ಮುಷ್ಕರ ಕೊನೆಗಾಣಿಸಲು ಪೌರ ಕಾರ್ಮಿಕರು ತೀರ್ಮಾನಿಸಿದ್ರು. ಈ ಹಿನ್ನೆಲೆ ಇಂದು ಸ್ವಚ್ಛತಾ ಕೆಲಸ ಪುನರಾರಂಭವಾಗಿದೆ ಅಂತ ಮಂಗಳೂರಿನ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪೌರ ಕಾರ್ಮಿಕರು ಮುಷ್ಕರ ನಿರತರಾಗಿದ್ದರಿಂದ ಕಳೆದ 4 ದಿನಗಳಿಂದ ಸ್ವಚ್ಛತಾ ಕೆಲಸಗಳು ನಡೆದಿದ್ದರಿಂದ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲೆಯ ಇತರ ಸ್ಥಳೀಯಾಡಳಿತ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಸ್ತುಗಳು ಅಲ್ಲಲ್ಲಿ ರಾಶಿ ಬಿದ್ದು ಗಬ್ಬು ವಾಸನೆ ಬರ್ತಾ ಇದ್ವು. ಇದೀಗ ಸ್ವಚ್ಛತಾ ಕೆಲಸ ಆರಂಭಗೊಂಡಿರೋದ್ರಿಂದ ಮಂಗಳೂರಿನ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ.